ವಿಮಾನವೊಂದು ಟೇಕ್ ಆಫ್ ಆಗುವಾಗ ರನ್ವೇಯಿಂದ ಸ್ಕಿಡ್ ಆಗಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆ ಚೀನಾದ ನೈಋತ್ಯ ಚಾಂಗ್ಕಿಂಗ್ ನಗರದಲ್ಲಿ ಇಂದು ನಡೆದಿದೆ. ಟಿಬೆಟ್ ಏರ್ಲೈನ್ಸ್ಗೆ ಸಂಬಂಧಿಸಿದ ಪ್ರಯಾಣಿಕರಿದ್ದ ವಿಮಾನ ಅವಘಡಕ್ಕೀಡಾಗಿದ್ದು 25 ಮಂದಿ ಗಾಯಗೊಂಡಿದ್ದಾರೆ. ಟಿಬೆಟ್ ಏರ್ಲೈನ್ಸ್ ವಿಮಾನದ ಸಿಬ್ಬಂದಿ ಮತ್ತು ಪ್ರಯಾಣಿಕರಿರುವ ವಿಮಾನದ ಮುಖ್ಯ ಭಾಗದಲ್ಲಿ ಬೆಂಕಿಯ ಜ್ವಾಲೆ ಮತ್ತು ದಟ್ಟ ಕಪ್ಪು ಹೊಗೆ ಕಾಣಿಸಿಕೊಂಡಿರುವ ವಿಡಿಯೋ ಇದೀಗ ಬಹಿರಂಗವಾಗಿದೆ. ವಿಮಾನದ ಹಿಂದಿನ ಬಾಗಿಲಿನ ಮೂಲಕ ಜನರು ತಪ್ಪಿಸಿಕೊಂಡು ಓಡ್ತಾ ಇರುವಂತಹ ದೃಶ್ಯಗಳನ್ನು ವಿಡಿಯೋದಲ್ಲಿ ನೋಡಬಹುದು. ವಿಮಾನಕ್ಕೆ ಆವರಿಸ್ತಾ ಇದ್ದ ಬೆಂಕಿಯನ್ನ ನಂದಿಸಲಾಗಿದೆ ಮತ್ತು ರನ್ವೇಯನ್ನ ಮುಚ್ಚಲಾಗಿದೆ. ಇನ್ನು ವಿಮಾನವು ಟಿಬೆಟ್ನ ನೈನ್ಚಿಂಗ್ಗೆ ಹೊರಡಬೇಕಿತ್ತು. ಅಪಘಾತಕ್ಕೆ ಕಾರಣವೇನು ಎಂಬ ಕುರಿತು ಸಮಗ್ರ ತನಿಖೆ ನಡೀತಾ ಇದೆ.出来了还都在。